ಯಜ್ಞಗಳನ್ನು ಮಾಡುತ್ತಾ ನಿರಂತರವಾಗಿ ಕೃಷ್ಣನ ಧ್ಯಾನಗಳನ್ನು ಮಾಡ್ತಾ ಇದ್ದಾನೆ, ಕೃಷ್ಣ ಪೂಜೆ ಮಾಡ್ತಾನೆ, ಯಜ್ಞಾಚರಣೆ ಅಲ್ಲಿ ಕಾಡಿನಲ್ಲಿ ಸಿಗುವಂತಹ ಫಲಪುಷ್ಪಗಳನ್ನು ತಂದು ದೇವರಿಗೆ ಅರ್ಪಣೆ ಮಾಡಿ ಯಾವುದೇ ಏನನ್ನು ಮಾಡಿದ್ರು ಅದನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಅಲ್ಲಿ ಒಂದು ತಪಸ್ವಿಯ ಜೀವನವನ್ನು ಮಾಡ್ತಾ ಇದ್ದಾನೆ. ಒಂದು ದಿನ ಬೆಳಿಗ್ಗೆ ಎದ್ದು ಅವನ ಬೆಳಗಿನ ಎಲ್ಲಾ ಕೆಲಸಗಳನ್ನು ಮುಗಿಸಿ ಗಂಡಕಿ ನದಿ ತೀರದಲ್ಲಿ ಕುಳಿತು ಓಂಕಾರದಿಂದ ಅವನು ಶಾಸ್ತ್ರಾಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡುವಾಗ ಒಂದು ಜಿಂಕೆ ನೀರು ಕುಡಿಲಿಕ್ಕೆ ಬರ್ತದೆ. ಅಲ್ಲಿ ಜಿಂಕೆ ನೀರು ಕುಡಿಲಿಕ್ಕೆ ಶುರು ಮಾಡುವಾಗಲೇ ಒಂದು ಸಿಂಹದ ಗರ್ಜನೆ ಕೂಡ ಕೇಳ್ತದೆ. ಜಿಂಕೆಗೆ ತುಂಬಾ ಗಾಬರಿ ಆಗ್ತದೆ. ಜಿಂಕೆ ನೀವು ನೋಡಿರ್ಬೋದು, ಯಾವಾಗ್ಲೂ ಅದೊಂದು ತರ ಗಾಬರಿಯಲ್ಲಿ ಇರುವಂತಹ ಒಂದು ಪ್ರಾಣಿ. ಅದು ಈಚೆ ಈಚೆ ಹೀಗೆ ಒಂದು ನೋಡ್ತಾ ಇರ್ತದೆ. ಅಂದ್ರೆ ಯಾವ ಎಲ್ಲಿಂದ ನನಗೆ ತೊಂದರೆ ಬರ್ತದೆ, ಎಲ್ಲಿಂದ ನನಗೆ ಅಪಾಯ ಬರ್ತದೆ ಅಂತ ಹೇಳುವ ರೀತಿಯಲ್ಲಿ ಅದು ಯಾವಾಗ್ಲೂ ಕತ್ತನ್ನು ಆಚೆ ಈಚೆ ಹೊರಳಿಸಿಕೊಂಡೇ ಇರ್ತದೆ. ನೀರು ಕುಡಿತಿರುವಂತಹ ಜಿಂಕೆಗೆ ಈ ಸಿಂಹದ ಗರ್ಜನೆ ಕೇಳಿದಾಗ ತುಂಬಾ ಹೆದರಿಕೆ ಆಗ್ತದೆ. ತನ್ನ ಜೀವ ರಕ್ಷಣೆ ಮಾಡಿಕೊಳ್ಳಿಗೋಸ್ಕರ ಅದು ನದಿ ದಂಡೆಯಿಂದ ಈ ದಂಡೆಯಿಂದ ಆ ದಂಡೆಗೆ ಚಂಗನೆ ಹಾರ್ತದೆ. ಅದು ತುಂಬು ಗರ್ಭವತಿಯಾದಂತಹ ಒಂದು ಜಿಂಕೆ. ಏನಾಗ್ತದೆ ಅಂತ ಹೇಳುವಾಗ ಆ ಗರ್ಭ ಜಾರಿ ನೀರಿನಲ್ಲಿ ನದಿಯಲ್ಲಿ ಬೀಳ್ತದೆ. ಜಿಂಕೆ ಹಾರಿ ಆಚೆ ಹೋಗ್ತದೆ. ಆದ್ರೆ ಜಿಂಕೆ ಮರಿ ನದಿಗೆ ಬೀಳ್ತದೆ, ಜಿಂಕೆ ಆಚೆ ಹಾರಿ ಹೋಗ್ತದೆ. ಆದ್ರೆ ಅದಕ್ಕೆ ಗೊತ್ತಾಯ್ತು ನನಗೆ ಗರ್ಭಪಾತ ಆಗಿದೆ ಅಂತ ಗೊತ್ತಾಗ್ತದೆ. ಮರಿ ಹೋಯ್ತಲ್ಲ, ಮರಿ ಬಹುಶಃ ನನಗಿನ್ನು ಸಿಗ್ಲಿಕ್ಕಿಲ್ಲ, ನನ್ನ ಮಗು ನನ್ನ ಕೈ ತಪ್ಪಿದ್ದು ಅಂತ ಹೇಳಿ ಬೇಜಾರದಿಂದ ಅದು ಒಂದು ಗುಹೆಯಲ್ಲಿ ಹೋಗಿ ಅಲ್ಲೇ ಮಗುವನ್ನು ನೆನೆಯುತ್ತಾ ಅದರ ಪ್ರಾಣವನ್ನು ಬಿಡ್ತದೆ. ಇದು ಭರತ ಚಕ್ರವರ್ತಿ, ಭರತನಿಗೆ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಂತ ಭರತನಿಗೆ ಗೊತ್ತಾಗ್ತದೆ. ಅವನು ರಾಜ, ಯಾರನ್ನೂ ರಕ್ಷಿಸುವುದು ಅವನ ಕರ್ತವ್ಯ. ಏನ್ ಮಾಡ್ತಾನೆ, ಈ ನದಿಗೆ ಬಿದ್ದಂತಹ ಜಿಂಕೆ ಮರಿಯನ್ನು ಹಿಡ್ಕೊಂಡು ಬರ್ತಾನೆ. ಅವನು ಸಾಕ್ತಾನೆ, ಚೆನ್ನಾಗಿ ಸಾಕ್ತಾನೆ. ಆಮೇಲೆ ಭರತ ಆ ಜಿಂಕೆಯಲ್ಲಿ ಆಕರ್ಷಿತನಾಗ್ತಾನೆ. ನಿಧಾನವಾಗಿ ಅವನೆಲ್ಲ ತನ್ನ ಕರ್ತವ್ಯಗಳು, ಕೃಷ್ಣನಿಗಾಗಿ ಏನ್ ಕರ್ತವ್ಯ ಮಾಡ್ತಾ ಇದ್ದ ಅದನ್ನೆಲ್ಲ ಒಂದೊಂದಾಗಿ ಬಿಡ್ತಾ ಬರ್ತಾನೆ. ಯಾವಾಗ್ಲೂ ಜಿಂಕೆಯ ಬಗ್ಗೆ ಆಲೋಚಿಸುವುದು, ಜಿಂಕೆಯನ್ನು ಮುದ್ದು ಮಾಡುವುದು, ಅದನ್ನು ತನ್ನೊಟ್ಟಿಗೆ ಮಲಗಿಸಿಕೊಳ್ಳುವುದು, ಅದಕ್ಕೋಸ್ಕರ ಆಹಾರ ತಯಾರು ಮಾಡುವುದು, ಯಾರಿಗೋಸ್ಕರ ಅವನು ಕೃಷ್ಣನಿಗೋಸ್ಕರ ಮೊದಲು ಮಾಡ್ತಿದ್ದಂತ ಕೆಲಸವನ್ನೆಲ್ಲ ಈಗ ಅವನು ಜಿಂಕೆಗೋಸ್ಕರ ಮಾಡ್ತಾ ಇದ್ದಾನೆ. ಜಿಂಕೆಯ ಪರಿಪಾಲನೆಯಲ್ಲಿ ಅವನು ಇಡೀ ದಿನವನ್ನು ಕಳೆಯುತ್ತಾನೆ. ಒಂದು ದಿನ ಆ ಮರಿ ಜಿಂಕೆ ಕೂಡ ಕಾಣೆ ಆಗ್ತದೆ. ಕಾಡು ಎಲ್ಲಿ ಹೋಗ್ಬೇಕಿದ್ರು ಹೋಗ್ಬೋದು, ಅದು ಎಲ್ಲಿ ಬೇಕಿದ್ರು ಹೋಗ್ಬೋದು, ಅಥವಾ ದುಷ್ಟ ಮೃಗಗಳಿಗೆ ಅದು ಆಹಾರವಾಗಬಹುದು. ಒಂದು ದಿನ ಅವನ ಕೈಯಿಂದ ತಪ್ಪಿಸಿಕೊಂಡು ಜಿಂಕೆ ಮಾಯವಾಗಿ ಬಿಡ್ತದೆ. ಹುಡುಕ್ತಾ ಭರತನ ಮಹಾರಾಜ ತುಂಬಾ ಬೇಜಾರಾಗ್ತದೆ ಅವನಿಗೆ. ನಾನು ಆ ಒಂದು ಸಣ್ಣ ಜಿಂಕೆ ಮರಿಯನ್ನು ಸಾಕುವಷ್ಟು ಯೋಗ್ಯತೆ ನನಗೆ ಇಲ್ಲವಲ್ಲ, ಆ ಮರಿ ನನ್ನಿಂದ ತಪ್ಪಿಸ್ಕೊಂಡು ಹೋಯ್ತಲ್ಲ, ಯಾಕೆ ಹೀಗಾಯ್ತು ಅಂತ ಹೇಳಿ ತುಂಬಾ ಅದರ ಬಗ್ಗೆ ಆಲೋಚನೆ ಮಾಡ್ತಾನೆ. ಅದೇ ಆಲೋಚನೆ ಯಾವಾಗ ನೋಡಿದ್ರು ಕೃಷ್ಣನ ಬಗ್ಗೆ ಅವನು ಮರೆತು ಬಿಟ್ಟು ಜಿಂಕೆಯ ಆಲೋಚನೆಯಲ್ಲೇ ಇರ್ತಾನೆ. ಹೀಗೆ ಇರುವಾಗ ಅವನಿಗೂ ಕೂಡ ಒಂದು ದಿನ ದೇಹ ತ್ಯಾಗ ಮಾಡುವಂತ ಸಮಯ ಬರ್ತದೆ, ದೇಹಾಂತ್ಯ ಆಗ್ತದೆ ಭರತನಂದು. ಆದ್ರೆ ಅವನು ಸಾಯುವಾಗ ಅವನು ಏನ್ ನೆನೆಸ್ಕೊಳ್ತಾನೆ ಅಂತ ಹೇಳಿದ್ರೆ, ಆ ಜಿಂಕೆ ಮರಿ ಮಗನ ರೂಪದಲ್ಲಿ ನನ್ನ ಹತ್ತಿರ ಬಂದು ನಿಂತಿದೆ, ಅದು ನನ್ನನ್ನು ಗಮನಿಸ್ತಾ ಇದೆ, ಅದು ನನಗೆ ಮುಂದಿನ ಕೆಲಸಗಳನ್ನೆಲ್ಲ ಮಾಡ್ತದೆ ಅಂತ ಹೇಳುವ ಒಂದು ಯೋಚನೆಯಲ್ಲಿ ಅವನು ದೇಹಾಂತ್ಯ ಆಗ್ತದೆ ಅವನದ್ದು. ಮುಂದೆ ಅವನಿಗೆ ಜಿಂಕೆಯ ರೂಪವೇ ಸಿಗ್ತದೆ. ಅವನು ಜಿಂಕೆಯನ್ನು ನೆನೆಸಿಕೊಂಡು ಆ ಭಾವನೆಯಿಂದ ಅವನು ದೇಹಾಂತ್ಯ ಮಾಡಿದ್ರಿಂದ ಅವನು ಜಿಂಕೆಯ ರೂಪದಲ್ಲಿ ಮುಂದೆ ಈ ಭೂಮಿಗೆ ಬರ್ತಾನೆ. ಆಗ ಅವನು ಮೊದಲು ಕೃಷ್ಣನ ಭಕ್ತನಾಗಿದ್ದ, ಆದ್ರಿಂದ ಅವನಿಗೆ ಅವನ ಹಿಂದಿನ ಜನ್ಮದ ನೆನಪೆಲ್ಲ ಬರ್ತದೆ. ನಾನು ಸಾಯುವಾಗ ಕೃಷ್ಣನನ್ನು ಮರೆತು ಜಿಂಕೆಯನ್ನು ಸ್ಮರಣೆ ಮಾಡಿದ್ರಿಂದ ನನಗೆ ಜಿಂಕೆಯ ಜೀವ ಬಂದಿದೆ, ಜಿಂಕೆಯ ದೇಹವನ್ನು ನಾನೀಗ ಧರಿಸಿದ್ದೇನೆ, ಆದ್ರಿಂದ ನಾನು ಆಗ ಮಾಡಿದ ತಪ್ಪನ್ನು ಈಗ ಮಾಡಬಾರದು ಅಂತ ಹೇಳಿ ಆ ಜಿಂಕೆ ಭರತನ ಆತ್ಮ ಯಾವ ಜಿಂಕೆಯಲ್ಲಿ ಉಂಟೋ ಆ ಜಿಂಕೆ ತನ್ನ ತಾಯಿ ಜಿಂಕೆಯಿಂದ ಬೇರೆ ಆಗಿ ಪುನಃ ಆಶ್ರಮಕ್ಕೆ ಬಂದು ಅಲ್ಲಿ ಒಂದು ಗುಹೆಯಲ್ಲಿ ಆ ಜೀವನ ಮಾಡುತ್ತಾ ತನ್ನ ದೇಹವನ್ನು ಬಿಡ್ತದೆ. ಮತ್ತೆ ಪುನಃ ಅವನು ಎಡಬರ್ತದೆ, ಅದು ಮುಂದೆ ಪುನಃ ಮುಂದುವರಿತದೆ ಅಂತ ಆ ಕತೆ. ಎಡಬರ್ತನಾಗಿ ಇರ್ತಾನೆ, ಅಲ್ಲಿ ಅವನಿಗೆ ಎಲ್ಲ ನೆನಪುಗಳೆಲ್ಲ ಆಗ್ತದೆ. ಹಾಗೆ ಏನ್ ಹೇಳ್ಬೇಕಂದ್ರೆ, ನಾವು
ಯಾರನ್ನು ಯಾರ ಬಗ್ಗೆ ಹೆಚ್ಚ ಆಲೋಚನೆ ಮಾಡಿಕೊಂಡಿರ್ತೇವೋ ಅದೇ ದೇಹವನ್ನು ನಾವು ಪಡೀತೇವೆ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಆದ್ರಿಂದ ನಾವು ಕೃಷ್ಣನ ಬಗ್ಗೆ ಥಿಂಕ್ ಮಾಡಿ, ಕೃಷ್ಣನ ಬಗ್ಗೆ ನಾವು ಆಲೋಚನೆ ಮಾಡಿದರೆ, ಕೃಷ್ಣನನ್ನು ನೆನೆಯುತ್ತಾ ಇದ್ರೆ ನಾವು ಕೃಷ್ಣನಲ್ಲಿಗೆ ಹೋಗ್ಬೋದು. ಅದನ್ನು ಇಲ್ಲಿ ಒತ್ತಿ ಹೇಳಲಿಕ್ಕೋಸ್ಕರ ನಾನು ಈ ಕಥೆಯನ್ನು ಹೇಳಿದ್ದೇನೆ. ಕೃಷ್ಣ ಇಲ್ಲಿ ಪುನಃ 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 ಕೃಷ್ಣ ಪ್ರಜ್ಞೆಯನ್ನು ಒತ್ತಿ ಒತ್ತಿ ಹೇಳ್ತಾನೆ. ಮೊನ್ನೆೊಬ್ರು ಮಾತಾಜಿ ಕೇಳಿದ್ರು, ಕೆಲವರು ಸಮಾರಂಭಗಳಲ್ಲಿ ಬರುವಾಗ ಕೂಡ ಕೃಷ್ಣ ಜಪಮಣಿಯನ್ನು ಹಿಡ್ಕೊಂಡು ಹರೇ ಕೃಷ್ಣ ಮಾಡ್ತಾ ಇರ್ತಾರೆ ಅಂತ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಕೇಶವಪ್ರಭು ಹೇಳಿದ್ರು ಅವರು 16 ರೌಂಡ್ ಮುಗ್ದಿರ್ಬೋದು, ಆದ್ರೂ ಮುಂದೆ ಕೂಡ ಅವರು ಕೃಷ್ಣನ ಸ್ಮರಣೆಯಲ್ಲಿ ಇರ್ಬೇಕು ಅಂತ ಹೇಳೋದಕ್ಕೋಸ್ಕರ ಅವರು ಅದನ್ನ ಮಾಡ್ತಾರೆ ಅಂತ. ಅದೇ ನಾನು ಇಲ್ಲಿ ಹೇಳ್ಬೇಕಂದ್ರೆ, ನಾವು ನಮ್ಮ ನಿಗದಿತ ಕರ್ತವ್ಯ ಮನೆಯಲ್ಲಿ ನಾವು 16 ರೌಂಡ್ ಮಾಡಿದ್ರು ಕೂಡ ಹೊರಗೆ ಹೋಗುವಾಗ್ಲೂ ಕೂಡ ಕೃಷ್ಣ ಕೃಷ್ಣ ಅಂತ ಮಾತಾಡ್ತಾ ಇರ್ಬೋದು. ನೀವು ಯಾವುದೇ ಲೌಕಿಕ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು, ಸಭೆ ಸಮಾರಂಭಗಳಲ್ಲೇ ಇರ್ಬೋದು, ಆದ್ರೆ ನೀವು ನಿಮ್ಮಲ್ಲಿ ಆ ಚಾಂಟಿಂಗ್ ಬ್ಯಾಗ್ ಅಥವಾ ಹರೇ ಕೃಷ್ಣ ಜಪಮಣಿ ಇದ್ರೆ, ನೀವು ನಿಮ್ಮ ಕೈಯಲ್ಲಿ ಆ ಕೆಲಸ ಮಾಡ್ತಾ ಇದ್ರೆ ಅದು ನಿಮ್ಗೆ ನಿಮ್ಮ ಮನಸ್ಸಿಗೆ ಅದು ಹೊಳಿತದೆ. ಓ, ನಾನು ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದೇನೆ. ಆಗಾಗ ನೀವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಯಾರು ನಿಮ್ಮನ್ನು ನೋಡಿ ನೆಗಾಡಿದ್ರು ಕೂಡ ನೆಗಾಡ್ತೀರಿ, ಆದ್ರೆ ನೀವು ನಿಮ್ಮ ಮನಸ್ಸಿನಲ್ಲಿ ಹರೇ ಕೃಷ್ಣವನ್ನು ಮಾಡ್ತಾ ಇರ್ತೀರಿ. ಅದಕ್ಕೋಸ್ಕರ ಯಾವಾಗ್ಲೂ ನಮ್ಮ ಕೈಯಲ್ಲಿ ಜಪಮಣಿ ಇರ್ಬೇಕು, ನಾವು ಯಾವಾಗ್ಲೂ ಹರೇ ಕೃಷ್ಣ ಜಪ ಮಾಡ್ತಾ ಇರ್ಬೇಕು. ಆದ್ರಿಂದ ಆಗ ನಾವು ಅಂತ್ಯಕಾಲದಲ್ಲಿ ಕೃಷ್ಣನನ್ನು ನೆನೆಯಲಿಕ್ಕೆ ಸಾಧ್ಯ. ಕೃಷ್ಣನ ಜಪ ಮನಸ್ಸಿನಲ್ಲಿ ಮಾಡಬಹುದಾ ಅಂತ ಒಂದು ಮಾತಾಜಿ ಕೇಳಿದ್ರು. ಕೃಷ್ಣನ ಜಪ ಮನಸ್ಸಿನಲ್ಲಿ ಮಾಡಿದ್ರೆ ಮನಸ್ಸು ಎಲ್ಲೆಲ್ಲಿ ತಿರುಗಾಡ್ತದೆ. ಅದಕ್ಕೆ ನಾವು ಗಟ್ಟಿಯಾಗಿ, ಅಂದ್ರೆ ಇಲ್ಲಿ ನಾಲಗೆ, ಕಿವಿ, ಮನಸ್ಸು ಮೂರು ಕೂಡ ಕೃಷ್ಣನಲ್ಲಿ ನೆಲೆಸ್ಬೇಕು ಅಂತಾದ್ರೆ ನಾವು ಗಟ್ಟಿಯಾಗಿ ಜಪವನ್ನು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳುವಾಗ ನಮ್ಗೆ ಮನಸ್ಸು ಅಷ್ಟು ಸುಲಭವಾಗಿ ಆ ಕಡೆ ಈ ಕಡೆ ಹೋಗುದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ನಾಲಿಗೆಯಿಂದ ಒಂದು ವೈಬ್ರೇಷನ್ ಬರ್ತದೆ. ಅದು ನಮ್ಮ ಕಿವಿಗಳಿಗೆ ಕೇಳ್ತದೆ. ಆಗ ಅದು ಮನಸ್ಸಿನಲ್ಲಿ ದೃಢವಾಗಿ ನಿಲ್ತದೆ. ಅದಕ್ಕೆ ಹೇಳುದು ನಾವು ಹೇಳೋ ಮಂತ್ರವನ್ನು ಕಿವಿಗಳಿಗೆ ಕೇಳೋ ಹಾಗೆ ಗಟ್ಟಿಯಾಗಿ ಹೇಳಬಹುದು ಅಂತ. ರಾಮ ಕೃಷ್ಣ ನಾರಾಯಣ ಯಾವ ಹೆಸರನ್ನು ಕೂಡ ಹೇಳ್ಬೋದು, ಆದ್ರೆ ನಿರಂತರವಾಗಿ ಆ ನಾಮಸ್ಮರಣೆ ಬರ್ತಾ ಇರ್ಬೇಕು. ಇದೇ ಭಕ್ತಿ ಯೋಗ. ಪರಮಾತ್ಮನ ಧ್ಯಾನವೇ ಯೋಗ. ಇಲ್ಲಿ ಭಕ್ತಿ ಯೋಗ ಅಂದ್ರೆ ಏನು? ಯೋಗ ಅಂತ ಹೇಳಿದ್ರೆ ಸಂಯೋಜನೆ. ಪರಮಾತ್ಮನ ನಿರಂತರ ಧ್ಯಾನವೇ ಯೋಗಾಭ್ಯಾಸ. ಇದುವೇ ಭಕ್ತಿ ಯೋಗ. ತಸ್ಮಾ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಅಂದ್ರೆ ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯಗಳನ್ನು ಕೂಡ ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿ ನೀನು ನನ್ನನ್ನು ಹೊಂದುವೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಕವಿ ಪುರಾಣ ಮನುಶಾಸಿತಾರಂ ಅಣೋರಣೀಯಾಂ ಮನಸತ್ಮರೇತಿಹ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್. ಅಂದ್ರೆ ಕೃಷ್ಣ ಹೇಗಿರ್ತಾನೆ? ಪರಮಪುರುಷನು ಎಲ್ಲವನ್ನೂ ಬಲ್ಲವನು, ಅವನಿಗೆ ಎಲ್ಲವರೂ ಗೊತ್ತುಂಟು, ಎಲ್ಲರ ಬಗ್ಗೆ ಗೊತ್ತುಂಟು. ಅತಿ ಪುರಾತನ, ಅನಾದಿ ಆದಿರ್ ಗೋವಿಂದ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತದೆ. ನಿಯಂತ್ರಕನು, ಎಲ್ಲದರ ನಿಯಂತ್ರಕ ಕೃಷ್ಣ. ನಾವು ನಿನ್ನೆ ನೋಡಿದ್ದೇವೆ, ಒಂದು ದಾರದಲ್ಲಿ ಮಣಿಗಳನ್ನು ಪೋಣಿಸಿದ ಹಾಗೆ ಎಲ್ಲವೂ ಕೃಷ್ಣನಲ್ಲಿ ಪೋಣಿಸಲ್ಪಟ್ಟಿವೆ. ಅಂದ್ರೆ ಕೃಷ್ಣ ಆ ರೀತಿ ಅದನ್ನು ಒಂದು ದಾರವನ್ನು ದಾರದ ಆಧಾರದಿಂದ ಮಣಿಗಳೆಲ್ಲ ಎಷ್ಟು ನೀಟಾಗಿ, ಎಷ್ಟು ಚಂದವಾಗಿ ಅದರ ಕೆಲಸವನ್ನು ಮಾಡ್ತದೋ ಅದೇ ರೀತಿ ಎಲ್ಲಾ ಗ್ರಹಗಳು, ಎಲ್ಲಾ ರೀತಿಯ ಕೆಲಸಗಳು ಕೃಷ್ಣನ ಆಧಾರದಿಂದಲೇ ಆಗ್ತದೆ ಅಂತ. ಅತ್ಯಂತ ಸಣ್ಣಕ್ಕಿಂತ ಸಣ್ಣಗಿರುವವನು ಅಂದ್ರೆ ಪರಮಾಣುವಿನಲ್ಲೂ ಕೂಡ ಕೃಷ್ಣ ಇದ್ದಾನೆ. ಎಲ್ಲವನ್ನೂ ಪಾಲಿಸುವವನು, ಎಲ್ಲರ ಪಾಲನೆ ಕೂಡ ಕೃಷ್ಣ ಮಾಡ್ತಾನೆ. ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು.
ಚಿಂತನೆಯನ್ನು ಮೀರಿದವರು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಯಾವ ರೀತಿ ಕೃಷ್ಣನ ಧ್ಯಾನ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಅವನು ಸದಾ ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಇಲ್ಲಿ ಕೃಷ್ಣನನ್ನೇ ಅಂದ್ರೆ ಕೃಷ್ಣನ ರೂಪವನ್ನು ಧ್ಯಾನಿಸ್ಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಯಾವುದೇ ಬ್ರಹ್ಮಜ್ಯೋತಿಯನ್ನು ಅಥವಾ ನಿರಾಕಾರ ರೂಪವನ್ನು ಅಥವಾ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಂಡಿರೋದಲ್ಲ, ಕೃಷ್ಣನ ಧ್ಯಾನ ಮಾಡ್ಬೇಕು, ಕೃಷ್ಣನನ್ನು ನೋಡ್ತಾ ಇರಬೇಕು, ಮನಸ್ಸಿನಲ್ಲಿ ಕೃಷ್ಣ ರೂಪವನ್ನು ಪ್ರತಿಷ್ಠಾಪನೆ ಮಾಡಿರ್ಬೇಕು. ಅದಕ್ಕೆ ದೇವಸ್ಥಾನಗಳಲ್ಲಿ ಕೃಷ್ಣನ ವಿಗ್ರಹ ಪೂಜನೆ, ವಿಗ್ರಹ ಆರಾಧನೆ ಯಾಕೆ ಅಂದ್ರೆ ದೇವರಿಗೆ ಆಕಾರ ಉಂಟು ಅಂತ ಹೇಳೋದನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ. ಆದ್ರಿಂದ ಯಾವುದೇ ಒಂದು ದೇವರ ವಿಗ್ರಹ ಅಂದ್ರೆ ಕೃಷ್ಣನ ಯಾವುದೇ ವಿಗ್ರಹಗಳನ್ನು ನಾವು ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಅದನ್ನು ಯಾವಾಗಲೂ ನೆನಪಿಸಿಕೊಂಡು ನಾವು ಕೃಷ್ಣನ ಚಿಂತನೆ ಮಾಡಬೇಕು. ಕೃಷ್ಣನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳು ತಿಳಿದಿದೆ. ಅವನೇ ಹೇಳ್ತಾನೆ, ಕಳೆದ ಅಧ್ಯಾಯದಲ್ಲಿ ಅವನೇ ಹೇಳಿದ್ದಾನೆ, ನನಗೆ ಹಿಂದಿನ ಜನ್ಮದ ನೆನಪುಂಟು, ಮುಂದೆ ಏನಾಗ್ತದೆ ಅಂತ ಹೇಳೋದು ಗೊತ್ತುಂಟು, ಈಗ ಏನಾಗುತ್ತಿದೆ ಅಂತ ಕೂಡ ನನಗೆ ಗೊತ್ತುಂಟು, ನಾನು ಎಲ್ಲವನ್ನು ಬಲ್ಲೆ, ನಾನು ಯಾವುದನ್ನು ಮರೆತಿಲ್ಲ ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ. ಹಿಂದೆ ಅರ್ಜುನನಿಗೆ ಹೇಳಿದ್ದಾನೆ. ಅವನು ಅತಿ ಪುರಾತನನು, ಅವನೇ ಎಲ್ಲದರ ಮೂಲ, ಎಲ್ಲರ ಹುಟ್ಟು ಅವನಿಂದಲೇ, ಅವನು ವಿಶ್ವದ ಪರಮ ನಿಯಂತ್ರಕ, ಅವನಿಂದಲೇ ಎಲ್ಲ ನಡೆಯುವುದು, ಈ ಜಗತ್ತೆಲ್ಲ ಅವನ ಮೂಲಕವೇ ನಡೆಯುವುದು ಅಂತ ಕೃಷ್ಣ ಹೇಳ್ತಾನೆ. ಮಾನವ ಕುಲದ ಪಾಲಕ ಮತ್ತು ಅದರ ಮಾರ್ಗದರ್ಶಕ ಕೃಷ್ಣ. ಅವನು ಅತ್ಯಂತ ಸಣ್ಣ ವಸ್ತುವಿಗಿಂತ ಸಣ್ಣವನು. ಅವನು ಎಷ್ಟು ಸಣ್ಣ ಬೇಕಿದ್ರೂ ಆಗ್ತಾನೆ, ಹಾಗೆ ಎಷ್ಟು ದೊಡ್ಡದಾಗಿ ಬೇಕಿದ್ರೂ ಅವನು ಆಗ್ತಾನೆ. ಪರಮಾತ್ಮನಾಗಿ ಮನುಷ್ಯರ ಹೃದಯವನ್ನು ಹೊತ್ತು ಅವರನ್ನು ನಿಯಂತ್ರಿಸಬಲ್ಲವನು ಕೃಷ್ಣ. ಅಂದ್ರೆ ಆತ್ಮವನ್ನು ಯಾರು ನೋಡಿಲ್ಲ, ಅದರ ಭಾಗ ಎಷ್ಟು ಅಂತ ಹೇಳುವುದನ್ನು ಭಾಗವತದ ಇಲ್ಲಿ ವರ್ಣಿಸಿದೆ. ಜೀವಿಯ ಕೂದಲಿನ ಮೊನೆಯ ಅಂದ್ರೆ ಒಂದು ಕೂದಲನ್ನು ತೆಗೆದುಕೊಂಡು ಅದರ ತುದಿಯನ್ನು 10,000ದಲ್ಲಿ ಒಂದು ಭಾಗ ಅಂದ್ರೆ 10,000 ಅದನ್ನು ಸೀಳಿದಾಗ ಒಂದು ತುದಿ ಎಷ್ಟು ಬರ್ತದೋ ಅಷ್ಟು ದೊಡ್ಡದಂತೆ ಆತ್ಮ. ಇದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಎಷ್ಟು ಸಣ್ಣ ಅವನು ಕೃಷ್ಣ ಅಂತ ಹೇಳಿ, ಅಂದ್ರೆ ಸಣ್ಣ ರೂಪದಲ್ಲಿ ನಮ್ಮಲ್ಲಿ ಅವನು ಅಡಕವಾಗಿದ್ದಾನೆ ಅಂತ ಹೇಳಿ ನಾವು ಚಿಂತಿಸಬಹುದು. ಬೃಹತ್ ಗಾತ್ರದ ದೊಡ್ಡ ಗಾತ್ರದ ಗ್ರಹಗಳಿಗೂ ಕೂಡ ಅವನೇ ಆಧಾರ. ಆ ಗ್ರಹಗಳು ಎಷ್ಟು ಚಂದಾಗಿ ಗಾಳಿಯಲ್ಲಿ ತೇಲಾಡ್ತಿದೆ ಅಲ್ವಾ, ಅದನ್ನು ಕೂಡ ಅವನು ಹಿಡಿದಿಟ್ಟುಕೊಂಡವನು ಕೃಷ್ಣ. ಆದ್ರಿಂದ ಅತಿ ಪುರಾತನ ಅವನು, ಅತ್ಯಂತ ಎಲ್ಲದರ ನಿಯಂತ್ರಕ ಕೃಷ್ಣ ಅಂತ ಹೇಳೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಯಾವಾಗ್ಲೂ ಕೃಷ್ಣನ ಬಗ್ಗೆ ಚಿಂತನೆ ಮಾಡಬೇಕು. ಇಲ್ಲಿ ಕೃಷ್ಣ ಬೇರೆ ಅಲ್ಲ, ಅವನ ನಾಮ ಬೇರೆ ಅಲ್ಲ. ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ನಮಗೆ ಸಿಕ್ಕಿದ ಹಾಗೆ, ಕೃಷ್ಣ ಬಂದ ಹಾಗೆ, ನಾವು ಕೃಷ್ಣ ಲೋಕಕ್ಕೆ ಹೋದ ಹಾಗೆ. ಅಂದ್ರೆ ಅಷ್ಟು ದೃಢತೆಯಿಂದ ನಾವು, ಅಷ್ಟು ಭಕ್ತಿಯಿಂದ ನಾವು ಕೃಷ್ಣ 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 ಅಂತ ಹೇಳಬೇಕು. ಯಾರು ಕೃಷ್ಣ ನಾಮಗಳನ್ನು ಉಚ್ಚರಿಸ್ತಾರೋ ಅವರಿಗೆ ಈ ಜನನ ಮರಣಗಳ ಭಯ ಇಲ್ಲ. ಪುನಃ ಅವರು ಈ ಚಕ್ರದಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿಗಳಂತಹ ಈ ಚಕ್ರದಲ್ಲಿ ಪುನಃ ಸಿಕ್ಕಿಕೊಳ್ಳುವುದಿಲ್ಲ. ಯಾರು ಕೃಷ್ಣ ಲೋಕಕ್ಕೆ ಹೋಗ್ತಾರೋ ಅವರಿಗೆ ಈ ಚಕ್ರದ ಭಯ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಯಾರು ನನ್ನನ್ನು ಕೊನೆಯ ಕಾಲದಲ್ಲಿ ಸ್ಮರಿಸುತ್ತಾ ದೇಹವನ್ನು ತ್ಯಾಗ ಮಾಡ್ತಾರೋ ಅವರಿಗೆ ಪುನಃ ಈ ಭೂಮಿಗೆ ಬರುವಂತಹ ಭಯ ಇಲ್ಲ. ಇಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿಗೆ ಸಿಕ್ಕುವಂತಹ ಅವಕಾಶ ಇಲ್ಲ ಅಂತ ಹೇಳಿ ಕೃಷ್ಣ ಇದನ್ನು ದೃಢವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ, ಅಂದ್ರೆ ಅಚಿಂತ್ಯ ಅಂದ್ರೆ ಗ್ರಹಿಸಲಾರದು. ನಮ್ಗೆ ಅದನ್ನು ಎಷ್ಟು ಅಂತ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಷ್ಟು ದೊಡ್ಡದಿದ್ದಾನೆ, ಎಷ್ಟು ಚಿಕ್ಕದಾಗ್ತಾನೆ ಅಂತ ಹೇಳಿ ನಮ್ಗೆ ಅದನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಚಿಂತ್ಯ ಅಂದ್ರೆ ಗ್ರಹಿಸಲಾರದಂತಹ ನಮ್ಮ ಕಲ್ಪನೆಯನ್ನು ಕೂಡ ಅದು ನಮ್ಗೆ ಹೀಗೆ ಅಂತ ಹೇಳಿ ಒಂದು ಕಲ್ಪನೆ ಮಾಡ್ಬೋದಲ್ಲ, ಆ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಕಲ್ಪನೆಯನ್ನು ಮೀರಿದ ಹಾಗೆ ಕೃಷ್ಣ ಇದ್ದಾನೆ ಅಂತ ಕೃಷ್ಣ ಸ್ಮರಣೆಯಲ್ಲಿ ನಾವಿರ್ಬೇಕು. ಬ್ರಹ್ಮಲೋಕದಿಂದ ಹಿಡಿದು ಯಾವುದೇ ಲೋಕ ಅಂದ್ರೆ ಬ್ರಹ್ಮಲೋಕ
ಈ ಜಗತ್ತಿನ ಅತ್ಯುನ್ನತ ಲೋಕ, ಪಾತಾಳ ಲೋಕ ಅತ್ಯಂತ ಕೆಳಗಿನ ಲೋಕ, ಕೃಷ್ಣ ಲೋಕವನ್ನು ಬಿಟ್ಟು. ಈ ಯಾವುದೇ ಲೋಕಕ್ಕೆ ಹೋದರೂ ಕೂಡ ನಮಗೆ ಪುನಃ ಜನನ ಮರಣ ಉಂಟು. ಬ್ರಹ್ಮಲೋಕ ಕೂಡ ಒಂದು ದಿನ ನಾಶ ಆಗ್ತದೆ. ಆದ್ರಿಂದ ಇದೆಲ್ಲವನ್ನು ದಾಟಿ ನಾವು ಕೃಷ್ಣನ ಲೋಕಕ್ಕೆ ಹೋಗ್ಬೇಕು, ಅಲ್ಲಿ ನಮಗೆ ಜನನ ಮರಣಗಳು ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಮಾಮುವೃತ್ತೇದು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮ ಇಲ್ಲ. ಈ ಐಹಿಕ ಜಗತ್ತಿನ ಆಧ್ಯಾತ್ಮಿಕ ಜಗತ್ತಲ್ಲ, ಬ್ರಹ್ಮಲೋಕಕ್ಕೆ ಇರುವುದು ಕೂಡ ಐಹಿಕ ಜಗತ್ತಿನಲ್ಲೇ. ಅಲ್ಲಿಂದ ಕೆಳಗಿನ ಅತಿ ಕೆಳಗಿನ ಲೋಕದ ಪಾತಾಳದವರೆಗೆ ಕೂಡ ದುಃಖದ ಆವಾಸಗಳಲ್ಲಿ ಸುಖ ದುಃಖಗಳು ಉಂಟು. ಅದರ ಗ್ರೇಡ್ ಸ್ವಲ್ಪ ಕಮ್ಮಿ ಹೆಚ್ಚು ಕಡಿಮೆ ಇರ್ಬೋದು. ಅಂದ್ರೆ ಮೇಲಿನ ಲೋಕಕ್ಕೆ ಹೋದಾಗೆ ನಿಮ್ಗೆ ಸುಖದ ಅನುಭವ ಜಾಸ್ತಿ ಇರ್ಬೋದು, ಕೆಳಗಿನ ಲೋಕಕ್ಕೆ ಹೋದಾಗೆ ನಿಮ್ಗೆ ದುಃಖದ ಅನುಭವಗಳು ಜಾಸ್ತಿ ಆಗ್ಬೋದು. ಆದ್ರೆ ಜನನ ಮರಣಗಳಂತೂ ಇದ್ದೇ ಇದೆ. ಅಲ್ಲಿ ಹೋಗಿ ನಾನು ಸುಖವಾಗಿ ಅಲ್ಲೇ ಇರ್ತೇನೆ ಅಂತ ಹೇಳಿ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿನ ಅದರ ನಿಮ್ಮ ಪುಣ್ಯದ ಫಲ ತೀರಿದ ಮೇಲೆ ನೀವು ಪುನಃ ಹುಟ್ಲೇಬೇಕು. ಅದು ಪಾಪದ ಫಲ ಮುಗಿದ ಮೇಲೆ ನೀವು ಪುನಃ ಹುಟ್ಲೇಬೇಕು. ಈ ಜನನ ಮರಣದ ಚಕ್ರಕ್ಕೆ ಸಿಲುಕ್ಲೇಬೇಕು. ಯಾಕೆಂತ ಹೇಳಿದ್ರೆ ಬ್ರಹ್ಮಲೋಕದಿಂದ ಅತಿ ಕೆಳಗಿನ ಪಾತಾಳ ಲೋಕದವರೆಗೂ ಕೂಡ ನಾಶ ಉಂಟು. ನಾಶವಿಲ್ಲದು ನನ್ನ ಲೋಕ ಮಾತ್ರ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಬ್ರಹ್ಮನಿಗೂ ಕೂಡ ಆಯುಸ್ಸುಂಟು. ಇಲ್ಲಿ ಬ್ರಹ್ಮನ ಆಯುಸ್ಸನ್ನು ಇಲ್ಲಿ ಚಂದವಾಗಿ ಹೇಳ್ತಾನೆ ಕೃಷ್ಣ. ಬ್ರಹ್ಮನಿಗೂ ಆಯುಸ್ಸಿದೆ ಅಂತ ಕೃಷ್ಣ ಹೇಳುತ್ತಾನೆ. ಮನುಷ್ಯ ತಮ್ಮ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ಹಗಲು ಅಷ್ಟೇ ರಾತ್ರಿ. ಅಂದ್ರೆ 1,000 ಯುಗಗಳು ಬ್ರಹ್ಮನ ಒಂದು ಹಗಲು, 1,000 ಯುಗಗಳು ಬ್ರಹ್ಮನ ರಾತ್ರಿ. ಅನಂತರ ಬ್ರಹ್ಮ ಕೂಡ ಸಾಯ್ತಾನೆ, ಅವನಿಗೆ ಕೂಡ ಇನ್ನೊಂದು ಜನ್ಮ ಉಂಟು. ಅಂಥ 100 ವರ್ಷ ಬ್ರಹ್ಮ ಬದುಕಿರ್ತಾನೆ. 100 ಯುಗಗಳು ಹಗಲು, 100 ಯುಗಗಳು ರಾತ್ರಿ ಇರುವಂತಹ 100 ವರ್ಷವನ್ನು ಬ್ರಹ್ಮ ಅಷ್ಟು ಆಯುಷ್ಯ ಬ್ರಹ್ಮನಿಗೆ. ಅದಾದ ಮೇಲೆ ಬ್ರಹ್ಮ ಕೂಡ ಸಾಯ್ತಾನೆ, ಬ್ರಹ್ಮನಿಗೆ ಕೂಡ ಪುನರ್ಜನ್ಮ ಉಂಟು. ನಾನು ಹೇಳಿದೆ, ಈ ಐಹಿಕ ಜಗತ್ತಿನಲ್ಲಿ ಬ್ರಹ್ಮಲೋಕವೇ ಅತ್ಯುನ್ನತ, ಎತ್ತರವಾದದ್ದು, ಅತಿ ಎತ್ತರವಾದದ್ದು. ಅಂದ್ರೆ ಉನ್ನತವಾದದ್ದು. ಎತ್ತರ ಅಂತ ಹೇಳಿದ್ರೆ ಹೈಟ್ ಅಲ್ಲ, ಉನ್ನತವಾದದ್ದು. ಆದ್ರೆ ನನ್ನ ಲೋಕ ಅದಕ್ಕಿಂತಲೂ ಉತ್ತಮ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಈ ಬ್ರಹ್ಮನ ಹಗಲಿನಲ್ಲಿ ಎಲ್ಲಾ ಜೀವಿಗಳ ಉತ್ಪತ್ತಿ ಆಗ್ತದೆ. ಅಂದ್ರೆ ಐಹಿಕ ಜಗತ್ತಿನ ಉತ್ಪತ್ತಿ ಆಗ್ತದೆ. ರಾತ್ರಿ ಆದಾಗ ಎಲ್ಲವೂ ನಾಶ ಆಗ್ತದೆ. ಅಂದ್ರೆ ಪುನಃ ಪುನಃ ಹುಟ್ತಾರೆ, ಪುನಃ ಸಾಯ್ತಾರೆ. ಆದ್ರಿಂದ ನಮ್ಮ ಗುರಿ ಇದನ್ನೆಲ್ಲ ದಾಟಿ ಮುಂದೆ ಹೋಗುವಂಥದ್ದು ಹೇಳಿ ಕೃಷ್ಣ ಹೇಳ್ತಾನೆ. ಈ ಬ್ರಹ್ಮಲೋಕ, ಪಾತಾಳೋಕ ಇದನ್ನೆಲ್ಲ ದಾಟಿ ನೀವು ನನ್ನಲ್ಲಿಗೆ ಬನ್ನಿ ಅಂತ ಕೃಷ್ಣ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅಂದ್ರೆ ಅವರು ಒಂದೊಂದು ಜೀವವನ್ನು ಪಡೆಯುತ್ತಾರೆ, ಅಂದ್ರೆ ದೇಹವನ್ನು ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗ್ತಾರೆ. ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತದೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶ ಆಗ್ತದೆ. ಪುನಃ ಹುಟ್ಟುದು ಸಾಯುದು ಅಂತ ಹೇಳಿ ಈ ಲೋಕದಲ್ಲಿ ಆಗ್ತಾ ಇರ್ತದೆ. ಆದ್ರಿಂದ ಇದನ್ನೆಲ್ಲ ಮೀರಿ ನೀವು ನನ್ನ ಲೋಕಕ್ಕೆ ಬನ್ನಿ, ಅಲ್ಲಿ ನಿಮಗೆ ಹುಟ್ಟು ಸಾವಿನ ಹೆದರಿಕೆ ಇಲ್ಲ ಹೇಳಿ ಕೃಷ್ಣ ಹೇಳ್ತಾನೆ. ಪರಸ್ತಸ್ಮಾಸ್ತು ಭಾವನ್ಯೋ ಅವ್ಯಕ್ತೋ ವ್ಯಕ್ತ ಸನಾತನಃ ಯಃ ಸರ್ವೇಷು ಭೂತೇಷು ನಶ್ಯಸ್ತು ನ ವಿಶ್ಯತಿ. ಅಂದ್ರೆ ಆದ್ರೆ ಇನ್ನೊಂದು ಕೃಷ್ಣ ಹೀಗೆ ಹೇಳುದು ಅವನ ಲೋಕದ ಬಗ್ಗೆ. ಈ ಐಹಿಕ ಜಗತ್ತು ಅಂದ್ರೆ ನಾಶವಾಗದ ಜಗತ್ತು. ಈ ನಾಶವಾಗುವ ಜಗತ್ತನ್ನು ಬಿಟ್ಟು ಇನ್ನೊಂದು ಅವ್ಯಕ್ತವಾದಂತಹ
ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು, ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾದದ್ದು. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆ ಇರುತ್ತದೆ ಹೇಳಿ ಕೃಷ್ಣ ಹೇಳ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಈ ಲೋಕದ ಬಗ್ಗೆ ಈ ಕೃಷ್ಣನ ಲೋಕದ ಬಗ್ಗೆ ಒಂದು ಚಂದದ ವಿವರಣೆ ಇದೆ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪವೃಕ್ಷ ಲಕ್ಷಾವೃತೇಶು ಸುರಭಿರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ ಅಂತ. ಚಿಂತಾಮಣಿಯಿಂದ ತಯಾರಾದಂತಹ ಲೋಕ ಗೋಲೋಕ, ಕೃಷ್ಣಂದು ಆ ಧಾಮ. ಅಲ್ಲಿ ಕಲ್ಪವೃಕ್ಷಗಳೆಂಬ ಮರಗಳು ಬಯಸಿದ ಭಕ್ಷ್ಯವನ್ನು ನೀಡುತ್ತಿವೆ. ಸುರಭಿ ಹಸುಗಳು ಅಪರಿಮಿತವಾದ ಹಾಲನ್ನು ಕೊಡ್ತಾ ಇದೆ. ಈ ನಿವಾಸದಲ್ಲಿ ಲಕ್ಷಾಂತರ ಮಂದಿ ಲಕ್ಷ್ಮಿಯರು ಭಗವಂತನನ್ನು ಸೇವಿಸುತ್ತಾ ಇರ್ತಾರೆ. ಅವನಿಗೆ ಗೋವಿಂದನೆಂದು ಹೆಸರು. ಅವನೇ ಆದಿಪ್ರಭು, ಅವನೇ ಎಲ್ಲಾ ಕಾರಣಗಳ ಕಾರಣ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಹೇಳುವಂತಹ ಒಂದು ಮಾತಿದು. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪ ವೃಕ್ಷ, ಇದನ್ನು ಓದ್ತಾ ಇದ್ರೆ ಓದ್ತಾ ಇರ್ಬೇಕು ಅಂತಾನೆ ಅನ್ನಿಸ್ತದೆ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂತ ಕೃಷ್ಣನನ್ನು ನಾನು ಭಜಿಸ್ತೇನೆ ಅಂತ ಹೇಳಿ ಬ್ರಹ್ಮದೇವರು ಕೂಡ ಹೇಳ್ತಾರೆ. ನಾವು ನಿನ್ನೆ ಅಷ್ಟಾಂಗ ಯೋಗದ ಬಗ್ಗೆ ಕೃಷ್ಣ ಹೇಳಿದಾನೆ. ಅಂದ್ರೆ ಯಾವ ರೀತಿ ಅಷ್ಟಾಂಗ ಯೋಗ ಮಾಡಬೇಕು ಅಂತ ಹೇಳಿ. ದೇಹ, ನಮ್ಮ ಕುತ್ತಿಗೆ, ನಮ್ಮ ಬೆನ್ನಿನ ಭಾಗ, ನಮ್ಮ ತಲೆಯ ಭಾಗ ಎಲ್ಲ ನೇರವಾಗಿ ಇಟ್ಟುಕೊಂಡು ಒಳ್ಳೆ ಜಾಗದಲ್ಲಿ ಎಲ್ಲಾ ಇಂದ್ರಿಯ ಆಸೆಗಳನ್ನು ತ್ಯಜಿಸಿ ನಾವು ಕೃಷ್ಣನ ಧ್ಯಾನ ಮಾಡ್ಬೇಕು ಅಂತ. ತುಂಬಾ ಕಷ್ಟದ ಒಂದು ಉಗ್ರ ಕರ್ಮ ಅದು, ತುಂಬಾ ಕಷ್ಟ. ಒಂದು ಸ್ವಲ್ಪ ವಿಚಲಿತರಾದ್ರೂ ಕೂಡ ನಾವು ಅದರಿಂದ ಹೊರಗೆ ಬಂದ್ಬಿಡ್ತೇವೆ. ಆದ್ರೆ ಯಾರು ಕೃಷ್ಣನ ಧ್ಯಾನ ಮಾಡಿಕೊಂಡು ಲೌಕಿಕ ಕಾರ್ಯವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಈ ಹೆದರಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲವನ್ನು ಕೃಷ್ಣನೇ ನೋಡಿಕೊಳ್ತಾನೆ ಅಂತ ಹೇಳ್ತಾನೆ. ಕೃಷ್ಣ ಇಲ್ಲಿ ಹೇಳ್ತಾನೆ. ಅವರು ಈ ಅಷ್ಟಾಂಗ ಯೋಗ ಮಾಡೋರು ಯಾಕೆ ಅಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿದ್ರೆ, ಒಳ್ಳೆ ಸಮಯದಲ್ಲಿ ದೇಹವನ್ನು ತ್ಯಾಗ ಮಾಡ್ಬೇಕು. ಕೃಷ್ಣನ ಧ್ಯಾನದಲ್ಲಿ ಇರುವಾಗ್ಲೇ ನಾವು ದೇಹವನ್ನು ತ್ಯಾಗ ಮಾಡ್ಬೇಕು ಅಂತ ಹೇಳುವುದಕ್ಕೋಸ್ಕರ ಈ ರೀತಿಯ ಯೋಗಾಭ್ಯಾಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಯಾರು ತುಂಬಾ ಭಕ್ತಿಯಿಂದ ಕೃಷ್ಣ ಪ್ರಜ್ಞೆ ಮಾಡ್ತಾ ಇರ್ತಾನೆ, ತುಂಬಾ ಸರಳವಾದ ರೀತಿಯಲ್ಲಿ ಅವನು ದೇಹವನ್ನು ಬಿಡಬಹುದು. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಈ ದೇಹ ಯಾವ ಸಮಯದಲ್ಲಿ ದೇಹವನ್ನು ಬಿಡ್ಬೇಕು ಅಂತ ಹೇಳುವ ಬಗ್ಗೆ ಚಿಂತಿಸುವ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನು ಕೃಷ್ಣ ನೋಡಿಕೊಳ್ತಾನೆ ಅಂತ ಹೇಳಿ, ನಾನು ನೋಡಿಕೊಳ್ತೇನೆ ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾನೆ, ಭರವಸೆಯನ್ನು ಕೊಡ್ತಾ ಇದ್ದಾನೆ. ಕೃಷ್ಣ ಆ ರೀತಿಯ ಒಂದು ಭರವಸೆಯನ್ನು ನಮಗೆ ಕೊಡ್ತಾ ಇದ್ದಾನೆ. ಅಂದ್ರೆ ಬರೀ ಕೃಷ್ಣ ಭಕ್ತಿಯನ್ನು ಮಾಡಿ, ಯಾವುದೇ ಯೋಗ ಉಗ್ರ ಕರ್ಮಗಳನ್ನು ನೀವು ಮಾಡಬೇಡಿ. ಕೃಷ್ಣ ಪ್ರಜ್ಞೆಯನ್ನು ಸರಳ ರೀತಿಯಲ್ಲಿ ನನ್ನನ್ನು ನೀವು ಬರೀ ನಾಮರೂಪದಲ್ಲಿ ನನ್ನನ್ನು ಚಿಂತಿಸಿದ್ರೆ ಸಾಕು, ನಾಮ ಸ್ಮರಣೆ ಮಾಡಿಕೊಂಡಿದ್ರೆ ಸಾಕು. ನೀವು ಯಾವುದೇ ಹೆದರಿಕೆ ಇಲ್ಲದೆ ಯಾವಾಗ ಸಾಯ್ತೇನೆ, ಯಾವಾಗ ದೇಹ ಬಿಡ್ತೇನೆ ಅಂತ ಹೇಳುವ ಹೆದರಿಕೆ ನಿಮಗೆ ಬೇಡ. ಜೀವನ ಪರ್ಯಂತ ನಾವು ಅದನ್ನು ಮಾಡಿಕೊಂಡಿದ್ರೆ, ಸದಾ ನಾಮಸ್ಮರಣೆ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮಗೆ ನಿಮ್ಮ ದೇಹ ನಾಶವಾಗುವ ಸಮಯದಲ್ಲಿ, ದೇಹ ಅಂತ್ಯವಾಗುವ ಸಮಯದಲ್ಲಿ ನಾನು ನಿಮ್ಮ ನಾಲಗೆಯಲ್ಲಿ ಇರ್ತೇನೆ ಅಂತ ಹೇಳಿ ಕೃಷ್ಣ ಇಲ್ಲಿ ಭರವಸೆ ಕೊಡ್ತಾನೆ. ಯಾಕೆಂದ್ರೆ ಎಲ್ಲವನ್ನೂ ನಾವು ಅವನ ಕೈಗೆ ಒಪ್ಪಿಸಿ ಬಿಡ್ಬೇಕು. ಭಕ್ತರಾದ್ರೆ ನಾವು ಎಲ್ಲವನ್ನೂ ಅವನ ಕೈಗೆ ಒಪ್ಪಿಸಿ ಬಿಡಬೇಕು. ನಮಗೆ ಮತ್ತೆ ಯಾವುದೇ ಚಿಂತೆ ಇರಬಾರ್ದು. ಎಲ್ಲ ಕೃಷ್ಣ ನೋಡಿಕೊಳ್ತಾನೆ. ಎಲ್ಲವನ್ನೂ ಕೃಷ್ಣನ ಭಕ್ತರು ಇರುವುದು ಹಾಗೆ. ಎಲ್ಲ ಕೃಷ್ಣ ನೋಡಿಕೊಳ್ತಾನೆ. ಎಲ್ಲವೂ ಕೃಷ್ಣನಿಗೆ ಬಿಟ್ಟದ್ದು. ನಾನು ಒಂದು ಕೃಷ್ಣನ ಕೈಯಲ್ಲಿರುವ ಸಾಧನ, ನನ್ನಿಂದ ಕೃಷ್ಣ ಈ ಕೆಲಸವನ್ನು ಮಾಡಿಸ್ತಿದ್ದಾನೆ ಅಂತ ಹೇಳುವ ಒಂದು ಭಾವನೆ ಯಾವಾಗ ಬರ್ತದ, ಆಗ ನಾವು ಕೃಷ್ಣ ಪ್ರಜ್ಞೆಗೆ ಬರ್ತೇವೆ. ಆಮೇಲೆ ಎಲ್ಲೋ ಕೃಷ್ಣನದ್ದೇ ಆಡಳಿತ ನಮ್ಮ ಮೇಲೆ. ನಮಗೆ ಸಾಯುವ ಸಮಯದಲ್ಲೂ ಕೂಡ ಕೃಷ್ಣ ಪ್ರಜ್ಞೆಯನ್ನು ಕೃಷ್ಣ ನಮಗೆ ತಂದು ಕೊಡ್ತಾನೆ. ಇದನ್ನು ಕೃಷ್ಣನೇ ಅರ್ಜುನನಿಗೆ ಭರವಸೆಯಾಗಿ ಹೇಳ್ತಾ ಇದ್ದಾನೆ. ಆದ್ರಿಂದ ನನ್ನಲ್ಲಿ ಮನಸ್ಸಿಟ್ಟು ನಿನ್ನ ಕಾರ್ಯವನ್ನು ಮಾಡು, ಯುದ್ಧ ಮಾಡೋ ನಿನ್ನ ಕಾರ್ಯವನ್ನು ಮಾಡು ಅಂತ ಹೇಳಿ ಇಲ್ಲಿ ಕೃಷ್ಣ ಅರ್ಜುನನಿಗೆ
ಒತ್ತಾಯ ಪೂರ್ವಕವಾಗಿ ಹೇಳಿದ್ದಾನೆ. ಭಕ್ತಿ ಯೋಗದಲ್ಲಿ ಕೆಲಸ ಮಾಡುವವನು ಉಳಿದ ಯೋಗದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರಲ್ಲ ಅದೇ ಫಲವನ್ನು ಭಕ್ತಿ ಯೋಗದಲ್ಲಿ ಮಾಡೋನು ಕೂಡ ಪಡೆಯುತ್ತಾನೆ ಅಂತ ಕೃಷ್ಣ ಅರ್ಜುನನಿಗೆ ಇಲ್ಲಿ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಬೇರೆಲ್ಲ ಕರ್ಮ ಅಂದ್ರೆ ಕರ್ಮ ಯಜ್ಞ, ಜ್ಞಾನ ಯಜ್ಞ, ಅಷ್ಟಾಂಗ ಯಜ್ಞ, ಯೋಗ ಇದೆಲ್ಲಕ್ಕಿಂತ ಉತ್ತಮ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋನು ಈ ರೀತಿ ಕೆಲಸ ಮಾಡುವುದಕ್ಕಿಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳುವುದು ಇಲ್ಲಿ ಕೃಷ್ಣನ ಅಭಿಪ್ರಾಯ. ಆ ರೀತಿ ಅವನು ಅರ್ಜುನನಿಗೆ ಧೈರ್ಯ ಕೊಡ್ತಾ ಇದ್ದಾನೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನಮುಪೈತಿ ಚಾಧ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಪಡೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಅವನು ಇದೆಲ್ಲವನ್ನೂ ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಇದು ಕೃಷ್ಣನ ಭರವಸೆ ನಮಗೆ 8ನೇ ಅಧ್ಯಾಯದಲ್ಲಿ. ಅಂದ್ರೆ ಕೃಷ್ಣನ ಅಪರಿಮಿತವಾದ ಶಕ್ತಿಗಳ ಬಗ್ಗೆ ಕೃಷ್ಣ ಹೇಳಿರ್ತಾನೆ. ಆಮೇಲೆ ಅದನ್ನು ಚಿಂತಿಸಿಕೊಂಡು ನಾವು ಯಾವ ರೀತಿ ಭಕ್ತಿ ಸೇವೆಯನ್ನು ಮಾಡಬಹುದು, ಆ ಮೂಲಕ ನಾವು ಹೇಗೆ ಕೃಷ್ಣ ಲೋಕವನ್ನು ಸೇರ್ಬೋದು, ಕೃಷ್ಣನಲ್ಲಿ ಹೋಗ್ಬೋದು, ಅಂತ್ಯಕಾಲದಲ್ಲಿ ಹೇಗೆ ಕೃಷ್ಣನನ್ನು ನೆನೆಯಬಹುದು ಅಂತ ಹೇಳಿ ಕೃಷ್ಣ 8ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ನಮಗೆ ಭರವಸೆ ಕೊಡ್ತಾ ಇದ್ದಾನೆ. ಹರೇ ಕೃಷ್ಣ. ಈಗ ಅಂದ್ರೆ 8ನೇ ಅಧ್ಯಾಯದ ಒಂದು ಸಮರಿ. ಅರ್ಜುನನ 8 ಪ್ರಶ್ನೆಗಳು. ಬ್ರಹ್ಮ ಯಾರು, ಆತ್ಮ ಯಾರು, ಕರ್ಮ ಏನು, ಐಹಿಕ ಅಭಿವ್ಯಕ್ತಿ ಅಂದ್ರೆ ಯಾವುದು, ದೇವತೆಗಳು ಯಾರು, ಯಜ್ಞಪತಿ ಯಾರು, ದೇಹದಲ್ಲಿ ವಾಸಿಸುವವರು ಯಾವುದು, ಇದನ್ನೆಲ್ಲ ಕೃಷ್ಣ ಚೆನ್ನಾಗಿ ಅರ್ಜುನನಿಗೆ ಹೇಳಿಕೊಡ್ತಾ ಇದ್ದಾನೆ. ಬ್ರಹ್ಮನಂದ್ರೆ ನಾನು, ದೇವತೆಗಳ ಒಡೆಯನು ನಾನು ಎನ್ನುವುದನ್ನು ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ನೆನೆಸಿಕೊಳ್ಳುವುದು ಹೇಗೆ? ಯಾವಾಗಲೂ ಕೃಷ್ಣ ಸ್ಮರಣೆ ನಿರಂತರ ಕೃಷ್ಣ ಸ್ಮರಣೆ ಇರುವುದರಿಂದ ನಾವು ಸಾವಿನ ಸಮಯದಲ್ಲೂ ಕೂಡ ಕೃಷ್ಣನನ್ನು ನೆನೆಯಬಹುದು. ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಅಷ್ಟಾಂಗ ಯೋಗ ಮಾಡುವ ಉದ್ದೇಶ ಕೃಷ್ಣನನ್ನು ಪಡೆಯುವುದು. ಆದ್ರೆ ಭಕ್ತಿ ಯೋಗದಿಂದ ನಾವು ಯಾವಾಗಲೂ ಕೃಷ್ಣನಲ್ಲಿ ಮನಸ್ಸಿಟ್ಟು ಕೆಲಸ ಮಾಡುವುದರಿಂದ ನಾವು ಅಷ್ಟಾಂಗ ಯೋಗ ಅಥವಾ ಯಾವುದೇ ಯೋಗದಲ್ಲಿ ಪಡೆಯುವಂತಹ ಗುರಿಯನ್ನು ನಾವು ಭಕ್ತಿ ಯೋಗದಲ್ಲಿ ಕೂಡ ಆರಾಮವಾಗಿ ಪಡೆಯಬಹುದು ಅಂತ ಹೇಳಿ ಕೃಷ್ಣ ಇಲ್ಲಿ ಭರವಸೆ ಕೊಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಭಿವ್ಯಕ್ತಿ ಅಂದ್ರೆ ಬ್ರಹ್ಮನ ದಿನಗಳ ಬಗ್ಗೆ, ಎಷ್ಟು ದಿನ ಅವನು ಅವನ ಆಯಸ್ಸು, ಆಮೇಲೆ ಅವನು ಸಾಯ್ತಾನೆ, ಅವನು ಸತ್ತಾಗ ಎಲ್ಲಾ ಜೀವಿಗಳು ಅವನೊಂದಿಗೆ ನಾಶ ಆಗ್ತದೆ, ಪುನಃ ಅವನು ಹುಟ್ಟುವಾಗ ಅವನೊಂದಿಗೆ ಎಲ್ಲಾ ಜೀವಿಗಳು ಬರ್ತದೆ, ಅವನ ಯುಗ ಪರ್ಯಂತ ಅವನು ಇರ್ತಾನೆ, ಆಮೇಲೆ ಅವನಿಗೂ ಕೂಡ ನಾಶ ಉಂಟು ಅಂತ ಹೇಳೋದನ್ನು ಕೃಷ್ಣ ಹೇಳ್ತಾನೆ. ಶುದ್ಧ ಭಕ್ತಿಯಿಂದಲೇ ಪರಮೋನ್ನತನನ್ನು ಸಾಧಿಸಲು ಸಾಧ್ಯ. ಆದ್ರಿಂದ ಶುದ್ಧ ಭಕ್ತಿ ಮಾಡಿ ಕೃಷ್ಣನನ್ನು ನಾವು ಪಡೆಯಬಹುದು. ಇದು ಕೃಷ್ಣನೇ ಹೇಳುವ ಮಾತು. ಇಲ್ಲಿ ಕೃಷ್ಣ ನಮಗೆ ಅಷ್ಟು ಭರವಸೆ ಕೊಡ್ತಾ ಇದ್ದಾನೆ. ಬೇರೆ ಯಾವುದನ್ನೂ ಮಾಡಬೇಡಿ, ಭಕ್ತಿ ಸೇವೆ ಮಾಡಿ ನನ್ನನ್ನು ನೆನೆಯಿರಿ ಹೇಳಿ ನಿರಂತರವಾಗಿ ನನ್ನ ಬಗ್ಗೆ ಧ್ಯಾನದಲ್ಲಿರಿ, ನನ್ನ ಜ್ಞಾನವನ್ನು ಅರಿತುಕೊಳ್ಳಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಹರೇ ಕೃಷ್ಣ.